ದೇಶದೊರ್ಮೆ ಹಿಂದೂಲೆಗ್ ಶ್ರೀ ರಾಮ ಮಂದಿರದ ಶಿಲಾನ್ಯಾಸದ ಸಂಭ್ರಮ. ಇನ್ನತ ಸಂಭ್ರಮಾಚರಣೆ ಕೊರೋನಾ ಹಿನ್ನೆಲೆಡ್ಲ ಸರಳ ರೀತಿಡ್ ಔಲೌಲು ಆಚರಣೆ ಆಂಡ್ ದಕ್ಷಿಣ ಕನ್ನಡ ಜಿಲ್ಲೆಡ್ ನಿಷೇಧಾಜ್ಞೆ ಇತ್ತಂಡಲ ಪ್ರಾರ್ಥನಾ ಮಂದಿರ ದೇವಸ್ಥಾನಲಿಡ್ ವಿಶೇಷ ಪ್ರಾರ್ಥನೆಯನ್ನು ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುತಾಲಿಕೆ ನಡಪಾಯರು. ದೇಳಕಟ್ಟೆ ಶ್ರೀ ಅಯ್ಯಪ್ಪ ಮಂದಿರಡ್ ಬಿಜೆಪಿ ಕೊಣಾಜೆ ಮಹಾಶಕ್ತಿ ಕೇಂದ್ರದ ಮುತಾಲಿಕೆಡ್ ವಿಶೇಷ ಪೂಜೆ ನಡಪಾದ್ ಪ್ರಾರ್ಥನೆ ಸಂದಾದ್ ಸಾರ್ಥವರ್ಮನುತ್ತ ಸ್ವನ್ಪತ್ರಡಿಟ್ಟು ಕರಸೇವೆಡ್ ಪಾಲ್ಪಡೆಯಿನ ಕೊಣಾಜೆ ಶಕ್ತಿ ಕೇಂದ್ರ ಪರಿಸರದ 10 ಜನಕ್ಕೆ ಮಾನಾದಿಗೆ ಮಲ್ತೇರು. ಪ್ರಾರ್ಥನೆ ರಾಮ ಮಂದಿರದ ಅಂದರೆ ಮಾತಲ್ಲ ಒಂದು ಒಗ್ಗಟ್ಟು ಒಂದು ಶಿಲಾನ್ಯಾಸ ಅವನು ನಮ್ಮ ರಾಮ ಮಂದಿರ ಒಗ್ಗಟ್ಟು ಅಂತ ಮಹಾಗಣಪತಿ ಕೋಣಾಜೆ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ್ದು ಅಯೋಧ್ಯೆ ನಡೆಪಂಚಿನ ಶ್ರೀರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮದ ಪೂರ್ವಭಾವಿಯಾದ ಸಾನ್ನಿಧ್ಯ ಮಾತ್ರ ಒಟ್ಟಾದ ಪ್ರಾರ್ಥನೆ ಮಂತ್ರದಲ್ಲ ದಾನವನ್ನು ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ಮಾಡಿರುವುದು. ಆ ಕಾರ್ಯಕ್ರಮ ಪೂರ್ವವಾದ ಮಿತ್ರ ನಡಪಂಚಿನ ಕಟ್ಟಡ ನಿರ್ಮಾಣದ ಕಾರ್ಯಕ್ರಮದ ಪೂರ್ವವಾದ ದೇವರ ಪ್ರತಿಷ್ಠಾಯಿನ ಉಪಯೋಗಿ ಅಡೆತಡೆ ಬರುಡು ದೇವರ ಮಣಪಾದ ಕೋರ್ಲೆಯನ್ನು ಬಂದದ್ದು ಸರ್ವರೆಲ್ಲ ಇತ್ತಂದು ದೇವರ ಸಾನ್ನಿಧ್ಯಗಳು ವಿಶೇಷವಾಗಿ ಪ್ರಾರ್ಥನೆ. ಸರ್ವಶ್ರೀ ಸುಂದರ್ ಶೆಟ್ಟಿಗಾರ್, ದಿನೇಶ್ ಶೆಟ್ಟಿ, ವರದರಾಜ್ ಸನಿಲ್ ಪರಂಡೆ, ಧರ್ಮಪಾಲ ಶೆಟ್ಟಿಗಾರ್, ವರದರಾಜ್ ಕೊಣಾಜೆ, ಕರುಣಾಕರ್ ಖಾನ, ತೇಜ್ ಕುಮಾರ್ ಖಾನ, ವಿಠಲ್ ಶೆಟ್ಟಿಗಾರನ ಪರವಾದ ಅರೆನ ಮಗೆ ಪುರುಷೋತ್ತಮ್ ಶೆಟ್ಟಿಗಾರ್, ಪದ್ಮನಾಭ ಮರ್ಕೆದು, ಶ್ರೀನಿವಾಸ್ ಇನೋಡಿ ಮೊಕ್ಲೆಗ್ ಮಾನಾದಿಗೆ ಸಂದಾದು ಅಭಿನಂದನದ ಪಾತ್ರ ಪಂಡಿರು.
ಅಭಿನಂದಿತರ್ನ ಪರವಾದ ಪಾತೆರ್ನ ಶ್ರೀ ವರದರಾಜ್ ಕೊಣಾಜೆ ಕರಸೇವೆಗೆ ಪೋಯಿನ ಅನುಭವನ ಪಟ್ಟೊಂದು ತಂಕ್ಲಿಗೆ ಗೌರವಿಸಾಯನೆಗೆ ಸೊಲ್ಮೆ ಸಂದಾಯರು. ಪರಮ ಪೂಜನೀಯ ನಮಯರಿ ಭಗವಂತ ಬಂದ ನಂಬಂದುಲ್ಲನ ಶ್ರೀರಾಮೆ ఆయన ಪುಣ್ಯ ಭೂಮಿಡಿ ಕರಸೇವೆ ಮಣಪೆರೆ ನಮ್ಮ ಈ ಭಾಗಡುದಲ ಮಸ್ತ್ ಜನ ಪಿದಾರ್ತೆ ಮತ್ತು ಹಿರಿಯ ಹಾಕಲು ಇಲ್ಲೇರಿ ಮಾತಾಡಿದ್ಲ ಹಿರಿಯ ಯಾಣೊಂಜಿ ದಿನ ಇಲ್ಲರ್ದು ಬೇಲೆ ಪೊದಾಡ್ನೇ ಬೇಲೆದ ಪೊದಿಕೆ ಬತ್ತೊಂದು ಪಿರ ಬಣ್ಣಗ ಒಂಜಿ ಬೊಲ್ದು ತುತ್ತೈತಿನ ಒಂಜಿ ಜೋಲಿಗೆ ಪಾಡ್ನ ಚಿತ್ತನ ಸಂಘದ ಪ್ರಚಾರಕ್ಕೆ ಪುಗೆಲು ಕೈದಿದ್ದ ಬಂಡೇರು ಈ ಅಯೋಧ್ಯೆ ಬಿದ್ದಾಡುಂದು ಕಣಮಾಣ ಸಡ್ಲ ಅಯೋಧ್ಯೆ ಮಣ್ಪನ ಪೋಡ್ ಮಣ್ಪನ ಚಿತ್ರನ ಎನ್ನಿತನೇ ಆಗ್ತಿ ಆಂಡ 6 ಮಣ್ಪನ ಚಿತ್ರ ಆಗ್ರಹ ಒಂಜಿತ್ತಂಡು ಅಯೋಧ್ಯೆಗೆ ಪಿದಾಡು ಪಂಡು ಟಿಕೆಟ್ ಬುಕ್ ಆತಂಡು ಈ ಪಿದಾಡು ಎಂದು ಎಂಗೆ ಸಮಸ್ಯೆ ಉಂಟು ಬಂಡೆ ಸಮಸ್ಯೆ ಉಂಟು ಬಣ್ಣಾಗ ಆರೊಂಜಿ ಪಾತೆರ ಬಂಡೇರು ಸಮಸ್ಯೆ ಅಲ್ಪ ಕುಲ್ದಿನ ಜೆತ್ತನ ನಾಯಿಗಳುಂಟು ಭಿಕ್ಷಾ ಪಾತ್ರೆ ಪತ್ತನ ಜೆತ್ತನ ಭಿಕ್ಷುಕಗಳುಂಟು ಕೊರ್ಪೇರ ಅಜ್ಜ ಬಂಟನ ಅಂಚ ಸಮಸ್ಯೆಯನ್ನು ಎದುರಿಸೋನ ಶಕ್ತಿ ನಂಕುಂಡು ನಮ್ಮ ಪಿದಾಡೋಡಿ ಬಂಡೆ ಯಾನೇ ಎಂಗೆ ಭಾಷೆ ಗೊತ್ತಿಜ್ಜಿ ಹಿಂದಿ ಪಂಪಿನ ಭಾಷೆ ಗೊತ್ತಿಜ್ಜಿ ಕೈಟ್ ಪಣವದಿಂಜ ಪತ್ತನ ಹೇಳಾತ್ತು ಇಲ್ಲಾಡು ಮತ್ತು ಸಮಸ್ಯೆ ಇಲ್ಲತ್ತನ ಐನು ಎದುರಿಸಾದು ಇಲ್ಲಾಡು ಪಿದಾಡ್ದು ಇಲ್ಲಾಡು ಪೋಪೆಂತ ಪಿದಾಡ್ನಾಗ ಇಲ್ಲದಕ್ಕಲ ಮೋಣೆ ಬಾರಿ ಕೆಂಪು ಆದಿತ್ತಂಡು ದಯಪಂಡ ಆಯ್ ಪೋಪೆನ ಈದಾಯ್ ಪಿದಾಡ್ನು ಅಂಚಿತ್ತಿನ ಒಂಜಿ ಆಗ್ರಹ ಇತ್ತಂದು ದಯಪಂಡ ಅಯೋಧ್ಯೆ ಬೋಪಿನಿ ಪಂಡ ಹೌದು ಅದನ ಒಂಜಿ ದುರಂತ ಕಾರಣ ಹಾಕೊಂಡು ಎಂಕಲ ಇಲ್ಲಾದ ಒರಿಯನ್ನು ಕಲೆಯೋಣ ಪಂಡ ಅಂಚಿತ್ತಿನ ಸಂದರ್ಭ ಆ ಸಂದರ್ಭ ಇಡ್ತದೆ ಆಂಡ ಐಕ್ಕು ದುಂಬು 90ನೇ ಸೈಡ್ ಪಿದಾಡ್ನಾಕ್ಲೇನು ತೂನಾಗ ಹೊರ ಎಣ್ಣೆ ಅಕ್ಕಲಿಗೆ ಏತ್ ಮಾತ ಕಷ್ಟ ಬತ್ತಿಪ್ಪು ಅಪ್ಪಗ ಅಕ್ಕನ ಕಷ್ಟ ಹೊಡ್ದು ಇತರ ಕಷ್ಟ ಹೆಚ್ಚಿಗೆ ಅಪ್ಪಣ ಪಂಪಿನ ಒಂಜಿ ಭಾವನೆ ಯಾನ ಪಿದಾಡ್ನಾಕ ಎನ್ನೊಟ್ಟಿಗೆ ಎಂಕಲ್ ಕಡೇತ ಬ್ಯಾಚ್ ಆದಿ ಬಿದ್ದಾಡ್ದಿತ್ತ ಸಾರತ ಹೊರಮಣ್ತು ಸಂಪತ್ ನೇತ ಕಡೇತ ಬ್ಯಾಚ್ ಕುಂಬ್ಳೆ ಸುಂದರರಾವನ ನೇತೃತ್ವಡು ಇತ್ತು 270 ಸಂಖ್ಯೆ ಎಂಕಲನ್ನು ಇಡ್ತದೆ ಆಯ್ತರಿ ಯಾನ ಪಿದಾಡ್ದ ಸಂಗಣಿಗೇತನ ಹೋದನಾಗ ಸಂಗಣಿಗೇತನೋಡು ಒಂಜಿ ಇತ್ತುನಾಗ 2 ಜನ ಪುಂಜೋನಕ್ಲಿ ಇರ್ತುನಾಗ ಒಂಜಿ ತೀರ್ಪು ನಮ್ಮದು ನಮ್ಮೊಟ್ಟಿಗೆ ಹೆಜ್ಜೆರಾರು ಕಂಬಳದ ಕಲಟು ಕಬಡ್ಡಿದ ಕಲಟು ತಂಕೊಡು ಆ ಬಿರ್ಸಾದಿಗೆದ ಜವಣಿಯನ್ನು ಉಂತ ಒಂದಿತ್ತನ ಚಿತ್ತನ ಜಲಂಧರ ಮಾಸ್ಟ್ರಿ ಆರ್ನೊಟ್ಟಿಗಾರನ ಧರ್ಮಪತ್ನಿ ಮೆಗ್ದಿ ಅಕ್ಲೇನ್ ತೋನಾಗ ಯಾನೆ ಒಂಜಿ ಆಂಜವಾದ ಆಣಮಗೆ ಅದು ಪೋಡೆತ್ತ ಬಾರಿ ಖುಷಿಡಿತ್ತ ಅಂಚ ಪಿದಾರ್ದ ಬಣಗ ಮತ್ತು ಹಿರಿಯಾಕ್ಲಿತ್ತೆ ಎಂಕ್ ರೈಲು ನಿಲ್ದಾಣಕ್ಕೆ ಎತ್ತನಾಗ ಇನಿಕ್ ಆರ್ನ ಆ ಆಲೆತ್ತರದ ಜೀವ ಅರೆಗೆ ತಿಕ್ಕನ ಸನ್ಮಾನ ಹಿಂಗೆ ತಿಕ್ಕನ ತೊನ ಬಾರಿ ಗೊಷ್ಟೇ ಅಂತ ದಯಪಂಡ ಪ್ರತಾಪ್ ಸಿಂಹ ನಾಯಕರು ಆರ್ನ ರಡ್ಡು ಕೈಟ್ ತೆರ್ತು ಮಣಂತೇರಿ ಭಾರತ್ ಮಾತಾ ಕಿ ಜೈ ರಾಮಗ ಘೋಷಣೆ ಸನಾತನ ಧರ್ಮ ಘೋಷಣೆ ಬಂದಾಗ ನಮ್ಮನ್ನು ಅವಳು ಒಂಜಾತ್ ಹುರಿದುಂಬಿಸಾದ ಪೋಪನ ಚಿತ್ರನ ಆ ಕಾರ್ಯಕರ್ತರ ದಂಡ ತೂದು ಇಂಕ್ಲಿ ಬಿದ್ದಾಡ್ಯ ಆಂಡ ಐಕ್ ದುಂಬುದ ಕರಸೇವೆ ಕೆರ್ನಕ್ಕಲ್ನ ಭಾರಿ ಕಷ್ಟೋನು ಇಂಕ್ಲಿ ಎಲ್ಲ ಪಟೋ ನಡ ಅಕ್ಕಲಿಗೆ ಅವಳು ಸರಿಯಾಯನಂಚಿನ ವ್ಯವಸ್ಥೆಯಲ್ಲಿ ಇಜ್ಜಾಂಡಿ ಅಕ್ಕಲಿಗೆ ಮಾರ್ಗದರ್ಶನ ಮಾಡ್ಬಿಡ ಚಿತ್ರನ ತಂಡ ಇತ್ತಂಡಲ್ಲ ಐಡ್ದಲ್ಲ ಕೆಲವು ಜನ ತತ್ತು ಬೋತನ ಚಿತ್ರನ ಕುಳ್ಳಿಯರು ಮತ್ತು ರಾಜ್ಯ ಸರ್ಕಾರದ ಬೇತೆ ಕಿರುಕುಳನ್ನು ಪಡಿತನ ಕುಳ್ಳಿರಿ ಇಲ್ಲ ದಾಂಟದು ಪಿರ 92 ಬಿದ್ದಾಡ್ದೇರು ಬಂದಿದ್ರಂಡ ಅಕ್ಕಲಿ ಎಂಕ್ಲೇ ಇರ್ತದ ಪುಣ್ಯಾತ್ಮೇರ ನಮ ಆಣಿ ಹಿರಿಯಾಕಲ ಬಣ್ಣ ಕರವ ಜೋಡಿಸ ಬನ್ನಿ ಈ ರಾಷ್ಟ್ರ ಕಾರ್ಯದಲ್ಲಿ ಸ್ವರವ ಕೂಡಿಸ ಬನ್ನಿ ಒಕ್ಕರಲ ಘೋಷದಲ್ಲಿ ಬಣ್ಪಿನ ಚಿತ್ರನ ಆ ಕವಿ ಪಂಥಿ ರಚನ ಪಾತೆರಕು ವಿವೇಕಾನಂದರು ಪಂಥಿನ ಚಿತ್ರನ ಏಲಿ ಎದ್ದೇಲಿ ನಿಲ್ಲದಿರಿ ಗುರಿ ಮುಟ್ಟುವ ತನಕ ಬಣ್ಪಲಕ ಇನಿ ಕಾಣಗ ಆ ಗುರಿ ಮುಟ್ಟಿನ ಚಿತ್ರನ ಜಾಗೆ ಹೋಂದಿಲ್ಲ ಅವಲೊಂದು ಭವ್ಯ ಮಂದಿರದ ನಿರ್ಮಾಣ ಒಂದುಂಟು ಆ ಭವ್ಯ ಮಂದಿರದ ನಿರ್ಮಾಣ ನಮ್ಮ ಮಾವು ಆಯ್ನಾದ್ ಬೇಗ ರಾಮನ ಅಲ್ಪ ಕುಲ್ಲಾದು ಆಯ್ತಾ ರಾಮನ ಎದುರುಗು ಬೊಟ್ಟುನಂಚಿನ ಬೊಲ್ಪು ನಮ್ಮ ಬೊಲ್ಪುಗು ನಮ್ಮ ಇಡೀ ಜಗತ್ತ ಜನಕ್ಕಲಿಗೆ ಬೊಲ್ಪು ಕೊರ್ಪುನಂಚಿನ ಒಂಜಿ ಪವಿತ್ರ ಕ್ಷೇತ್ರ ಅದು ಬೆಳಗಾಡು ಆ ಕ್ಷೇತ್ರದ ಮೂಲಕ ನಮ್ಮ ಜೀವನ ಬೆಳಗಾಡು ಬಂದ ಪಾತ್ರತಿ ಒಂದು ನುಡಿದಂತೆ ನಡೆದವನ ಅಡಿಗನ್ನ ನಮನ ಪಂಡೊಂದು
ಎನ್ನ ಪಾತೆರನು ಆ ಒಂಜಿ ನಮ್ಮ ನಮಕ್ ಏರ್ ನಾಯಕತ್ವ ಕೊಡ್ತಾರ ಆ ನಾಯಕರಿಗಳ ಎನ್ನ ಪಾತೆರನು ತಂದ ಒಂದು ನಮ್ಮೊಟ್ಟಿಗೆ ವಕಾಲತ್ತು ಮಲ್ತದ್ದು ಆ ಕ್ಷೇತ್ರ ನಮ್ಮೊಟ್ಟಿಗೆ ಬರ್ಬಲೇಕ ಮಂತ್ರ ಚಿತ್ರ ಆ ವಕಾಲತ್ತದ ಮೇರು ಪರ್ವತಲಾಯನ ಚಿತ್ರ ರಾಮ ಜೋಯಿಸ್ ನ್ಯಾಯಮೂರ್ತಿ ಅಶೋಕ್ ಹಾರ್ನಲ್ಲಿ KN ಭಟ್ ಮುಕ್ಲೇಲ ವಂದನೆ ಮಲ್ತೊಂದು ನಮ್ಮ ಹಿರಿಯ ಆಕಳು ಅಶೋಕ್ ಸಿಂಗಾಲ್ ನಮ್ಮೊಟ್ಟಿಗೆ ಇದ್ದೀರಿ ಅರೆಗ್ಲ ಮನಸಾರೆ ವಂದನೆ ಮಲ್ತೊಂದು ಎಂಕ್ಲ ಎಂಚಿನ ಪೋಪಿನ ಅಂದಿತ್ತನ ಅವು ಎಂಕಲ ಇಲ್ಲದ ಅಕ್ಕಲಿಗೆಲ್ಲ ಸಂದನಂಚಿದ ಸನ್ಮಾನ ಪಣ್ಣೊಂದು ಕರಸೇವಿಡ್ ಪಾಲ್ಪಡೆಪಿನ ಭಾಗ್ಯ ತಿಕ್ಕುಚಿಂಡಲ ಅವೆಟ್ ಪಾಲ್ಪಡೆಯಿನಕ್ಲೆಗ್ ಮಾನಾದಿಗೆ ಮಲ್ಪನ ಅವಕಾಶ ತಿಕ್ಕದಂಡು ಅವ್ಯತು ಜನ ಈ ಹೋರಾಟಡು ಜೀವನ ಕಳೆವಂತೇರು ಅಕ್ಲೆನು ಮಾತ ನೆಂಪು ಮಲ್ತೊಂದು ಇನಿ ಮಾತೆರ್ನಲ ಸೇವೆಗೂ ಪ್ರತಿಫಲವಾದ ಶ್ರೀರಾಮನ ಜನ್ಮಭೂಮಿಡು ಶ್ರೀರಾಮ ಮಂದಿರಗ್ ಶಿಲಾನ್ಯಾಸ ನಡತೊಂದುಂಡು ಶ್ರೀರಾಮ ಮಂದಿರ ಬೇಗನೆ ಆವಡು ಮಾತೆರೆಗ್ಲ ಎಡ್ಡ ತಿಕ್ಕಡು ಪಂಡದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟು ಅಭಿನಂದನದ ಪಾತ್ರ ಪಂಡಿರು. ಒಂದು ಸಂತಸದ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇದ್ದೇವೆ. ಬಹಳ ಮುಖ್ಯವಾಗಿ ಆಗ ಶ್ರೀ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದಂತೆ ನಮ್ಮ ಭಾರತೀಯ ಜನತಾ ಪಕ್ಷ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಕೊನಾಜೆ ಮಹಾಶಕ್ತಿ ಕೇಂದ್ರದ ವತಿಯಿಂದ ಇವತ್ತೇನು ನಮ್ಮ ಶ್ರೀರಾಮ ಜನ್ಮಭೂಮಿಯಲ್ಲಿ ಆಗುತ್ತಿರುವಂತಹ ಶಿಲಾನ್ಯಾಸದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಹಿರಿಯರು ಕಂಡಂಥ ಕನಸು, ನಾವೆಲ್ಲರೂ ಕಂಡಂಥ ಕನಸು ನನಸಾಗುವಂತಹ ಈ ಸುಸಂದರ್ಭದಲ್ಲಿ ಬಹಳ ಸಂತಸದ ವಿಚಾರವಾಗಿ 1992ರಲ್ಲಿ ಆದಂತಹ ಕರಸೇವೆಯ ಸಂದರ್ಭದಲ್ಲಿ ಕಂಡು ಕೇಳರಿದ ರೀತಿಯಲ್ಲಿ ನಮ್ಮ ಹಿರಿಯರು ಕಾರ್ಯಕರ್ತ ಬಂಧುಗಳು ಅಲ್ಲಿ ಮಾಡಿದಂತಹ ಶ್ರೀರಾಮದೇವರ ಒಂದು ಸೇವೆಯನ್ನು ನಾವು ಖಂಡಿತವಾಗಿಯೂ ಸ್ಮರಿಸಲೇಬೇಕು. ಹಲವಾರು ಹಿರಿಯ ಚೇತನಗಳ ತ್ಯಾಗ ಬಲಿದಾನಗಳಿಂದ ಇವತ್ತಿನ ಈ ಒಂದು ಕಾರ್ಯ ಶಿಲಾನ್ಯಾಸದ ಕಾರ್ಯ ಕೂಡಿ ಬಂದಿದೆ ಅಂತೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಈ ಸಮ್ಮುಖದಲ್ಲಿ ಇಷ್ಟೊಂದು ಜನರನ್ನು ಕರಸೇವಕರನ್ನು ನಾವು ಅಭಿನಂದನೆ ಮಾಡುವಂಥದ್ದು ನಿಜವಾಗಿಯೂ ದೇವರು ಮೆಚ್ಚುವಂಥ ಕೆಲಸ. ಯಾಕೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ಜನ ಅಲ್ಲಿ ಸೇರಿದ್ರಿಂದ ಆ ಒಂದು ಒಳ್ಳೆಯ ಶ್ರೀ ದೇವರ ಕಾರ್ಯ ಆಗಲಿಕ್ಕೆ ಸಾಧ್ಯ ಆಗಿದೆ. ನಿರಂತರವಾಗಿ ನಮ್ಮ ಸಂಘದ ನಾಯಕರು, ನಮ್ಮ ಹಿರಿಯರು, ನಮ್ಮ ಪಕ್ಷದ ನಾಯಕರು ಎಲ್ಲರ ಹೋರಾಟದಿಂದ ಕಾರ್ಯಕರ್ತ ಬಂಧುಗಳು, ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕರ್ತ ಬಂಧುಗಳು ಅವರ ಒಂದು ಆ ಕೆಚ್ಚೆದೆಯ ವೀರತನದ ಹೋರಾಟದಿಂದ ಇವತ್ತಿನ ಈ ಒಂದು ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮದೇವರ ಭವ್ಯ ಮಂದಿರದ ಶಿಲಾನ್ಯಾಸದ ಕಾರ್ಯಕ್ರಮದ ಒಂದು ದಿನ ಶುಭ ಮುಹೂರ್ತದಲ್ಲಿ ಆಗಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾವು ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಯಾರೆಲ್ಲ ಈ ಒಂದು ಕರಸೇವೆಯಲ್ಲಿ ಭಾಗವಹಿಸಿ ಆ ತ್ಯಾಗ ಬಲಿದಾನಕ್ಕೆ ಒಳಗಾದಂಥ ಎಲ್ಲ ಹಿರಿಯ ಚೇತನಗಳಿಗೆ ಕೂಡ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಇಲ್ಲಿ ನಾವು ಈಗಾಗಲೇ ಅಭಿನಂದನೆ ಮಾಡಿಸಿದ ಎಲ್ಲರ ಪರವಾಗಿ ವರದರಾಜನ್ನು ಬಹಳ ವಿಚಿತ್ರವಾಗಿ ಬಹಳ ಒಳ್ಳೆಯ ವಿಚಾರಗಳನ್ನು ನಮಗೆ ತಿಳಿಸಿದರು. ನಿಜವಾಗಿಯೂ ರೋಮಾಂಚನ ಆಗ್ತಿದೆ. ಅವರು ಹೇಳಿದಂಥ ಘಟನೆಗಳನ್ನೆಲ್ಲ ಕೇಳಿದಾಗ ನಮಗೆ ರೋಮಾಂಚನ ಆಗ್ತದೆ. ನಾವಿಲ್ಲಿ ಎಲ್ಲ ಸೇರಿಕೊಂಡು ಏನು ಮಾಡ್ತಿದ್ವಿ ಅಂತ ಹೇಳಿದರೆ ಅಲ್ಲಲ್ಲಿ ಸಭೆ ಮಾಡಿ ಕಟ್ಟುವೆವು ರಾಮ ಮಂದಿರವ ಕಟ್ಟುವೆವು ಅಂತೇಳಿ ಘೋಷಣೆಗಳನ್ನು ಕೂಗ್ತಿದ್ವಿ, ಜೈ ಭಾರತ್ ಮಾತಾ ಕಿ ಅಂತ ಹೇಳ್ತಿದ್ವಿ. ಆದರೆ ಇಂತಹ ಪುಣ್ಯಾತ್ಮರು ಅಲ್ಲಿಯ ತನಕ ಹೋಗಿ ಆ ಒಂದು ಕರಸೇವೆಯಲ್ಲಿ ಭಾಗವಹಿಸಿ ಅವರಲ್ಲಿ ಇರತಕ್ಕಂಥ ಮನಸ್ಸಿನಲ್ಲಿ ಇವತ್ತಿನ ದಿವಸ ಬಹಳ ಸಂತಸದ ಕ್ಷಣ ಆವಾಗಲ ಅವರ ಎಲ್ಲರ ಮನಸ್ಸಿನಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಆಗ್ತಿದೆ ಎಂಬ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಶ್ರೀರಾಮ ದೇವರು ಇಡೀ ನಮ್ಮ ಜಗತ್ತು ಇವತ್ತು ಭಾರತ ವಿಶ್ವಗುರು ಆಗುವಂಥ ಈ ಒಂದು ಸುಸಂದರ್ಭದಲ್ಲಿ ಬಹಳ ಮೋದಿಜಿಯವರ ಏನು ಅವರ ಕನಸಿತ್ತು, ಇಡೀ ನಮ್ಮ ದೇಶಕ್ಕೆ ನಮ್ಮ ಭಾರತ ಒಂದು ವಿಶ್ವಗುರುವಾಗಿ ಕಂಗೊಳಿಸಬೇಕು, ಅದೆಲ್ಲವನ್ನು ಕೂಡ ನೋಡುವಂಥ ಒಂದು ಸೌಭಾಗ್ಯವನ್ನು ಶ್ರೀದೇವರು ನಮಗೆಲ್ಲರಿಗೂ ಕೂಡ ಕರುಣಿಸಬೇಕು ಅಂತ ಕ್ಷಣ ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತಸದ ಕ್ಷಣವಾಗಿದೆ. ಶ್ರೀರಾಮ ದೇವರ ಒಂದು ಭವ್ಯವಾದ ಮಂದಿರ ಆದಷ್ಟು ಬೇಗನೆ ಎದ್ದು ನಿಂತು ಅಯೋಧ್ಯೆಯ ಆ ಪುಣ್ಯ ಕ್ಷೇತ್ರಕ್ಕೆ ಆ ಶರಾವಿ ನದಿಯ ದಡದಲ್ಲಿ ಆಗುತ್ತಾ ಭವ್ಯ ಮಂದಿರದ ದರ್ಶನಕ್ಕೆ ನಮಗೆಲ್ಲರಿಗೂ ಕೂಡ ನಮ್ಮ ಇಡೀ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ಆ ಕ್ಷೇತ್ರಕ್ಕೆ ಹೋಗುವಂತಹ ಒಂದು ಸೌಭಾಗ್ಯವನ್ನು ಕೂಡ ಮುಂದಿನ ದಿನಗಳಲ್ಲಿ ಶ್ರೀರಾಮದೇವ ಪರಿವಾರ ದೇವರು ನಮಗೆ ಅನುಗ್ರಹಿಸಲಿ. ಇವತ್ತಿನ ಕಾರ್ಯಕ್ರಮ ಸುಸೂತ್ರವಾಗಿ ಅಲ್ಲಿ ನಡೆಯಲಿ
ಇರಲಿ ಅಂತೇಳಿ ಮತ್ತೊಮ್ಮೆ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀರಾಮ ದೇವರು ಪರಿವಾರ ದೇವರು ನಮಗೆಲ್ಲರಿಗೂ ಕೂಡ ನಾವು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸುತ್ತಾ ಮತ್ತೊಮ್ಮೆ ಭಾಗವಹಿಸಿದ ಎಲ್ಲ ನಮ್ಮ ಹಿರಿಯ ಚೇತನಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಶ್ರೀ ಅಯ್ಯಪ್ಪ ಮಂದಿರದ ಗುರುಸ್ವಾಮಿ ಶ್ರೀ ವಿಶ್ವನಾಥ್ ಕಾಯರ್ಪಡಿಕೆ ಪಾತಿರೊಂದು ಶ್ರೀರಾಮ ಮಂದಿರ ಆಯ್ನಾತ್ ಬೇಗ ನಿರ್ಮಾಣ ಆವಡು ಮಾತಿರೆಗ್ಲ ಸುಖ ಶಾಂತಿ ನೆಮ್ಮದಿ ತಿಕ್ಕಡ ಪಣದ ಹಾರೈಸಿರು ಈತ್ನೇಟ ನಡೆಸಿದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾರಿ ಪೂರ್ಣ ಸಂತೋಷ ಬಂದಾಗ ಇನಿ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿದ ಶಿಲಾನ್ಯಾಸ ಆವಡ್ನಾಂಡ 90-92 ವರದರಾಜರು ಪಂಡ್ಲಕ್ಕನೆ ಅವಾಗ ಸ್ಥಳ ಸುದ್ದಿ ಆವಡು ಸ್ಥಳ ಲೆವೆಲ್ ಆವಡು ಮಸ್ತ್ ಬೇಲೆ ಇತ್ತು 90-92 ಉಟ್ಟ ಅವಾಗ ಪೋಯಿನ ಅವ್ರು ನಡೆತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ವರದರಾಜರು ಭಾರಿ ಪೊರುಡು ಬಂದಿರು 92 ಇನಿ ಶಿಲಾನ್ಯಾಸ ಹೋಗಿ ನಡಪುಂಡ 90 ಈತ್ನೇಟ ಮುಟ್ಟ ಸುಮಾರು 30-35 ವರ್ಷ ಉಟ್ಟ ಮಸ್ತ್ ಅಡೆತಡೆ ಮಾತಾದು ನನಗೆ ಕ್ಲಿಯರ್ ಸುಪ್ರೀಂ ಕೋರ್ಟ್ದು ಇಂಥ ಶಿಲಾನ್ಯಾಸ ಕಾರ್ಯಕ್ರಮ ರಾಮ ಮಂದಿರ ನಿರ್ಮಾಣ ನನಗೆ ಶ್ರೀರಾಮದೇವರ ಅನುಗ್ರಹದವರ ನನಗೆ ಅನುಮತಿ ಸಿಕ್ಕಿದ್ದೀನಿ ಮತ್ತು ಮುಖ್ಯವಾದ ನಿಖಲು ಆನೆ ಹೋಗ್ಬೋದು ಅವರು ಸೇವೆ ಮಲ್ತಿದಾರ ಕರಸೇವೆ ನಿಖಲು ಧನ್ಯರು ಮತ್ತು ಎಲ್ಲ ನಾವೆಲ್ಲ ಇನ್ನೀ ಕರಸೇವೆ ನನ್ನ ಎಲ್ಲ ಪ್ರತಿಷ್ಠಾ ಮಹೋತ್ಸವ ಪೋಂಡ ನಿಖಲು ಎಂಕ್ಲೆಗೆ ಆಶೀರ್ವಾದ ಮಲ್ಕೊಂಡು ಮತ್ತು ನಿಖಲು ಎಂಕ್ಲೆಗೆ ಆಶೀರ್ವಾದ ಮಲ್ಕೊಂಡು ಆಯ್ಬೋದು ಶ್ರೀರಾಮನ ಪುಣ್ಯದ ಮಣ್ಣಿಡ್ಬೋದು ಭಾಗವಹಿಸ್ತಾರೆ ಅಂಚ ಇನಿ ನಡಪುನಂಚಿನ ಕಾರ್ಯಕ್ರಮಗಳು ನಿಖಲಿನ ಪೂರ ಈ ಕೋಣಾಜೆ ಮಹಾಶಕ್ತಿದ ವತಿರ್ದು ಆಣಿದ ಒಂದು ಕಾರ್ಯಕ್ರಮ ಆ ಕರಸೇವೆಗೆ ಆತ ಸನ್ಮಾನ ಮಂತರು ನಿಖಲು ಧನ್ಯರು ಪಕ್ಷದ ಹಿರಿಯ ಸದಸ್ಯರು 300 ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಶ್ರೀ ಬಾಬು ಶೆಟ್ರು ಕರಸೇವೆಡು ಪಾಲ್ಪಡೆ ನಕಲು ಪುಣ್ಯವಂತರ ಪಂಡದ ಶುಭ ಹಾರೈಸಿರು ನಂಗೆ ಅವಕಾಶ ಆತಜಿ ನಮ್ಮ ಕ್ಷೇತ್ರ ದೇವರಡ ಪ್ರಾರ್ಥನೆ ಮಂತೊಂದು ಮಕ್ಕಳು ಪೋತಿನಗಳಿಗೆ ಆಯುರಾರೋಗ್ಯ ಒಂದು ಆಡು ರಾಮಂದಿರ ಎಡ್ಡ ರೀತಿ ಆಡು ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇನಿ ನಮ್ಮ ಮಾತಿರ್ನಲ್ಲ ಕನ ನಿಜ ಆಪಿನ ದಿನ ಬೈದನು ಶ್ರೀರಾಮ ಮಂದಿರದ ನಿರ್ಮಾಣಗೂ ಶಿಲಾನ್ಯಾಸ ಆವೊಂದುಂಡು ಮಂದಿರದ ನಿರ್ಮಾಣಕ್ಕೆ ಬೋಡಾದು ಕರಸೇವೆ ಮಲ್ತಿನಕ್ಲು ಹೋರಾಟಡು ಪ್ರಾಣ ಕಳೆವನ್ನಕ್ಲು ಮಾತಿರೆಗ್ಲ ಆತ್ಮ ಸಂತೃಪ್ತಿದ ದಿನ ಪಂಡದು ಬಣ್ಣಿಸಾಯರು ಎಂಚ ಉಂಡ ಅಂಚೆನೆ ಆ ನವಗ್ರಹಕ್ಕುಲ್ಲಕ್ಕನೆ ನಮ್ಮ ಕ್ಷೇತ್ರದ 15 ಜನಟ್ಟು ಸುಮಾರು ಬಾರಿ ಪೊರ್ಲದ ಸಂಖ್ಯೆ ಇನಿ ಅಯ್ಯಪ್ಪನ ಈ ಒಂದು ಸನ್ನಿಧಾನಡು ಒಂಬ ಗ್ರಹಕ್ಕುಲೆ ನಮ್ಮ ಈ ಒಂದು ಕೊಣಾಜಿ ಶಕ್ತಿ ಮಹಾಶಕ್ತಿ ಕೇಂದ್ರದ ಈ ಒಂದು ಅಭಿನಂದನಾ ಸಮಾರಂಭಡು ಈ ಒಂದು ಸಮಾರಂಭ ಕೊರ್ನಂಚಿನ ಶಾಲಾ ಅವಡತ್ತಂಡ ಅಕ್ಲೆ ಕೊರ್ನಂಚಿನ ಹಾರ ಖಂಡಿತ ಅಕ್ಲ ಸೇವೆದ ಒವೇ ಒಂಜಿ ನೇಕವೇನು ಗಣನೆ ಮನ್ಪೆರ ಸಾಧ್ಯ ಅಂಚಿನ ಪಟ್ಟಾಭಿಷೇಕದ ದಿನಲ್ಲ ಆಯ್ನಾದ್ ಬೇಗ ಬರಡು ನಮ್ಮ ಗತವೈಭವದ ನೇಟು ಓದುದುಪ್ಪುವ ಶ್ರೀರಾಮನ ಪಟ್ಟಾಭಿಷೇಕ ಬಾರಿ ಅದ್ದೂರಿಡು ಇಡೀ ಹಿಂದೂ ರಾಷ್ಟ್ರ ಪಂಡ ಶ್ರೀರಾಮನ ಜನ್ಮಭೂಮಿ ಒವೇ ಧರ್ಮ ಒಪ್ಪಡು ಒವೇ ಒಂದು ಸಂಸ್ಕೃತಿ ಪಡು ಅಂಚಿನ ನೆಲೆಟ್ಟು ಕೊರೋನಾದ ಸಂದಿಗ್ಧ ಪರಿಸ್ಥಿತಿ ಇಡ್ಲ ಅಯೋಧ್ಯದ ಜನ್ಮಭೂಮಿಡು ಅಲ್ಪ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಒಂದುಂಡು ಆಯ್ತ ಒಟ್ಟುಗು ಅಲ್ತ ನಾಯಕಿಯರಿಂದ ಪನಲೆ ಆ ಮಣ್ಣದ ಪುಣ್ಯ ಭೂಮಿನ ಸ್ಪರ್ಶ ಮಂತಿನಂಚಿನ ನಿಕ್ಲನ ಆ ಕರಸೇವೆ ದುಂಬದ ದಿನಗಳ ಮಾತ ದುಂಬದ ಯುವ ಜನಾಂಗ ಪೂರಕವಾದ ಪಡ ಬಂದು ಈ ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ ಶ್ರೀರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸ ಹಿನ್ನೆಲೆಡು ಬಿಜೆಪಿ ಪಕ್ಷದ ವತಿರ್ದು ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ವಿಶೇಷ ಪೂಜೆ ಪ್ರಾರ್ಥನೆ ಸಂದಾವಂದುಲ್ಲ ಪಂಡದ ಪ್ರಸ್ತಾವನೆದ ಪಾತ್ರ ಪಂಡೇರು 1992 ನಮ್ಮ ಈ ಶಕ್ತಿ ಕೇಂದ್ರದ ವತಿರ್ದು ನಮ್ಮ 15 ಜನ ಕರಸೇವಕರು ಅಯೋಧ್ಯೆಗೆ ಬರ್ತಾರೆ 15 ಜನ ಕರಸೇವಕರು ಅಯೋಧ್ಯೆಗೆ ಬರ್ತಾರೆ ಆ ಅಯೋಧ್ಯೆ ಬೋತಿನಕಲ ಕರಸೇವಕರನಲ್ಲಿ ಇಲೆತ್ತದೆ ಒಂಜಿ ಗೌರವ ಮನ್ಪುನಂಚಿನಂಚು ಬರ್ತು ಈ ಅದಾಗಿ ಬಂದ ಆಣಿದ ನೆನಪು ಅಕ್ಲೆ ಆ ಬಂಗಡಿ ಆ ಕ್ಷೇತ್ರಕ್ಕೆ ಹೋದು ಅಲ್ಪ ಭಾರಿ ಬಂಗವಿದ್ದಾರೆ ಅಕ್ಲೆ ಭಾರಿ ಕಷ್ಟಡಿ ಅಲ್ಪ ಕರಸೇವಕ ಬಂತಿನಕಲು ಅಂಚಾದ ಅಕ್ಲೆ ನಂಜಿ ಗೌರವ ಕೊರ್ಪುನಂಚಿನ ಎಂಕ್ಲ ಧರ್ಮ ಅಂಚಾದ ಅಕ್ಲೆ ಎತ್ತದ ಎಂಕ್ಲು ಗೌರವ ಕೊರೊಂದಿಲ್ಲ ಬೊಕ್ಕ ಶಿಲಾನ್ಯಾಸ ಮಂತಿನಂಚಿನ ಈ ಪೊರ್ತು ಇತ್ತ 16 ಗಂಟೆದ ಗ್ಯಾಪ್ಡು ಶಿಲಾನ್ಯಾಸ ಆಪುಡು ಅವು ಐನಾತ್ ಬೇಗ ಮಂದಿರ ಐನಾತ್ 3 ವರ್ಷದಲ್ಲೇ ಆವಡು ಬಂದು ಎಂಕ್ಲು ದೇವರಡು ನಟದು ಎಂಕ್ಲು ಕೊಣಾಜೆ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಆಚಾರ್ಯ ಎತ್ಕೊಂಡು ನಿರೂಪಣೆ ಮಲ್ತೇರು ಶ್ರೀರಾಮ ದೇವರನ ಭವ್ಯವಾಯಿನ ಮಂದಿರ ಮಲ್ಪನ ಆ ಸಂಕಲ್ಪ ಇನ್ನಿತ ಈ ಪುಣ್ಯ ದಿನಟ್ಟು ಅಯೋಧ್ಯೆಡೆ ನಡೆದೊಂದುಂಡು ಕರ್ಣ 5 ವರ್ಷಕ್ಕೆ ದುಂಬು ಅಯೋಧ್ಯೆಗೆ ಶ್ರೀರಾಮದೇವರನ್ನ ಕರಸೇವಕರಾದ ಹೊರಡು ಬಂದು
ಸಂಘ ಕರೆ ಕೊರನಲ್ಪ ಹಳ್ಳಿ ಹಿಡ್ದು ಏತೋ ಕರ ಸೇವಕರನಗಳು ಶ್ರೀರಾಮ ದೇವರನ್ನ ಆ ಜನ್ಮಭೂಮಿಗೆ ಹೋದು ಕರ ಸೇವೆ ಮಾಡ್ತದೆ ಬದುಕಿನಂಚಿನ ಪುಣ್ಯಾತ್ಮೇರ್ನಕ್ಲೇನು ಇನಿ ಎಲ್ಲೇ ಮಾಡ್ತದೆ ಅಗ್ಲಿಗೆ ಗೌರವಾರ್ಪಣೆ ಮಲ್ಪನ ಕಾರ್ಯಕ್ರಮ BJP ಕೋನಾಜೆ ಮಹಾಶಕ್ತಿ ಕೇಂದ್ರದ ವತಿತೆ ಇನಿ ನಡಪಂದಿಲ್ಲ ಅನ್ಕೊಂಡಿದ್ರೆ ಭಾರಿ ಖುಷಿ ಪಡೆಯೋದು. ಬಿಜೆಪಿ ಪಕ್ಷದ ಹಿರಿಯ ಸದಸ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಶ್ರೀ ಚಂದ್ರಹಾಸ್ ಅಡ್ಯಂತಾಯ, ಪಕ್ಷದ ಪ್ರಮುಖರು ಸರ್ವಶ್ರೀ ಮೋಹನ್ ದಾಸ್ ಶೆಟ್ಟಿ, ರಾಮಕೃಷ್ಣ ಪಟ್ಟೋರಿ, ಯೋಗೀಶ್ ಶೆಟ್ಟಿ, ಸನತ್, ಕಿಶೋರ್, ಭರತ್ ಗಟ್ಟಿ, ರಾಜೇಶ್ ಕಟ್ಟಿ ಮುಂಡೋಳಿ, ಗಿರೀಶ್ ಕೊಟ್ಟಾರಿ, ಸುರೇಶ್ ಶೆಟ್ಟಿ ಅಮ್ಲಮಗರು, ಪ್ರದೀಪ್ ವೇಣುಗೋಪಾಲ್, ಕಿಶೋರ್, ಪುರಂದರ್ ಶೆಟ್ಟಿ, ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಪೂರ್ಣಿಮಾ ಶೆಟ್ಟಿ, ದೀಪಿಕಾ ಗಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.